ಗಾಂಧೀಜಿಯನ್ನ ಹತ್ಯೆ ಮಾಡಿದ್ದ ನಾವು ಇನ್ನು ನಿಮ್ಮ ವಿಚಾರದಲ್ಲೂ ಕೂಡ ಯೋಚನೆ ಮಾಡಬೇಕಾಗುತ್ತದೆ ಎಂದು ವಿವಾದಾತ್ಮಕ ಹೇಳಿಕೆ ನೀಡಿದ ಹಿಂದೂ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಧರ್ಮೇಂದ್ರ ಸಹಿತ ಮೂವರನ್ನ ಮಂಗಳೂರಿನ ಬರ್ಕೆ ಪೊಲೀಸರು ಬಂಧಿಸಿದ್ದಾರೆ. ಹಿಂದೂ ಮಹಾಸಭಾ ರಾಜ್ಯಾಧ್ಯಕ್ಷ ರಾಜೇಶ್ ಪವಿತ್ರನನ್ನ ಪೊಲೀಸರು ಬಂಧಿಸಿದ್ದಾರೆ. ಧರ್ಮೇಂದ್ರ ಅವರು ನಿನ್ನೆ ಬೆಳಿಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹಿಂದೂ ದೇವಾಲಯವನ್ನ ಕೆಡವಿದ್ದ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಾ ನಾವು ಗಾಂಧೀಜಿಯನ್ನೇ ಬಿಟ್ಟಿಲ್ಲ, ನಿಮ್ಮ ವಿಚಾರದಲ್ಲೂ ಕೂಡ ಆಲೋಚನೆ ಮಾಡಬೇಕಾಗುತ್ತದೆ ಎಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಹೇಳಿಕೆ ವಿವಾದ ಸೃಷ್ಟಿಸಿದ ಬೆನ್ನಲ್ಲೇ ಧರ್ಮೇಂದ್ರ ಅವರು ಕ್ಷಮೆಯಾಚನೆ ಕೂಡ ಮಾಡಿದ್ರು. ಆದರೆ ಇವರ ವಿರುದ್ಧ ಬರ್ಕಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಜೊತೆಗೆ ರಾಜೇಶ್ ಪವಿತ್ರನ್ ಅವರ ಧರ್ಮೇಂದ್ರ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡು ಹೇಳಿಕೆ ನೀಡಿದ್ರು. ಇದೀಗ ಮೂವರನ್ನು ಕೂಡ ಬರ್ಕೆ ಪೊಲೀಸರು ಬಂಧಿಸಿದ್ದಾರೆ. ಸುಮಾರು 11 ಗಂಟೆ ಸಮಯದಲ್ಲಿ ಬಲ್ಲಾಳ್ಬಾಗ್ ಪತ್ತುಮುಡಿ ಸೌಧ ಅನ್ನೋ ಒಂದು ಜಾಗದಲ್ಲಿ ಧರ್ಮೇಂದ್ರ ಅನ್ನುವಂಥ ಒಬ್ಬ ವ್ಯಕ್ತಿ, ಈತ ಅಖಿಲ ಭಾರತ ಹಿಂದೂ ಮಹಾಸಭಾ ಕರ್ನಾಟಕ ಈ ಒಂದು ಸಂಘಟನೆಗೆ ಬಿಲಾಂಗ್ ಆಗಿದ್ದೀನಿ ಅಂತ ಹೇಳ್ತಾನೆ. ಅದರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆ ವ್ಯಕ್ತಿ ಮತ್ತು ಆ ವ್ಯಕ್ತಿಯ ಜೊತೆ ಸುಮಾರು 4-5 ಜನ ಸೇರಿ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಆ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಡೆದಿರುವಂತಹ ದೇವಾಲಯ ಡೆಮಾಲಿಷನ್ ಹಿನ್ನೆಲೆಯಾಗಿಟ್ಕೊಂಡು ಹಿಂದೂಗಳ ಮೇಲೆ ದಾಳಿ ನಡೆದಿದ್ದಂಥ ಸಂದರ್ಭದಲ್ಲಿ ನಾವು ಗಾಂಧೀಜಿನೇ ಹತ್ಯೆ ಮಾಡಲಿಕ್ಕೆ ಹಿಂಜರಿಲಿಲ್ಲ, ಇನ್ನು ನೀವೆಲ್ಲ ಯಾವ ಲೆಕ್ಕ ಅಂತಂದು ತುಂಬ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಫಂಕ್ಷನರೀಸ್ ಏನಿದ್ದಾರೆ ಅವ್ರಗಳ ಬಗ್ಗೆ ಆಕ್ಷೇಪಾರ್ಹವಾಗಿ ಮಾತಾಡಿದ್ದಾರೆ ಮತ್ತು ಇನ್ನು ಸಾಕಷ್ಟು ವಿಷಯಗಳನ್ನು ಆ ವ್ಯಕ್ತಿ ಮಾತಾಡಿರ್ತಾರೆ. ಅದರ ಹಿನ್ನೆಲೆಯಲ್ಲಿ ನಮಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಲೋಹಿತ್ ಕುಮಾರ್ ಸುವರ್ಣ ಅಂತ, ಅವರು ಅಖಿಲ ಭಾರತ ಹಿಂದೂ ಮಹಾಸಭಾ ಇದರ ಹೆಸರನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಲೆಟರ್ ಹೆಡ್ ದುರುಪಯೋಗ ಮಾಡಿಸ್ಕೊಂಡಿದ್ದಾರೆ. ಅದೇ ರೀತಿ ಸಂಘಟನೆಯಿಂದ ಉಚ್ಚಾಟನೆಗೊಂಡಂಥ ವ್ಯಕ್ತಿಗಳು ಏನಿದ್ದಾರೆ ಅವರು ಇಂದಿಗೂ ಈ ನಮ್ಮ ಸಂಘಟನೆ ಹೆಸರು ಹೇಳ್ಕೊಂಡು ಅವರು 6 ಜನರ ಮೇಲೆ ಕಂಪ್ಲೇಂಟ್ ಕೊಡಲಾಗಿದೆ. ಅದೇ ರೀತಿ ನಾವು ಯಾವ್ಯಾವ ಕಲಂಗಳಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಹೇಳೋದಾದ್ರೆ ಇದರಲ್ಲಿ ಮುಖ್ಯವಾಗಿ ಒಂದು 153A, ಇದು ಪ್ರಮೋಟಿಂಗ್ ಎನಿಮಿಟಿ ಬಿಟ್ವೀನ್ 2 ಡಿಫ್ರೆಂಟ್ ಗ್ರೂಪ್ಸ್, ಅಂದರೆ 2 ಗುಂಪುಗಳ ನಡುವೆ ವೈಷಮ್ಯ ಉಂಟಾಗುವಂಥ ಪ್ರಯತ್ನ ಮಾಡೋದು. ಅದೇ ರೀತಿ 505(2) ಆಫ್ IPC, ಅದರಲ್ಲಿ ಸ್ಟೇಟ್ಮೆಂಟ್ ಕಂಡ್ಯೂಸಿಂಗ್ ಟು ಪಬ್ಲಿಕ್ ಮಿಸ್ಚೀಫ್, ಸಾರ್ವಜನಿಕ ನೆಮ್ಮದಿ ಹಾಳು ಮಾಡುವಂಥ ಕೆಲಸ ಮಾಡುವಂಥದ್ದು. ಅದೇ ರೀತಿ ಪ್ರಾಣ ಬೆದರಿಕೆ ಆಗ್ತಕ್ಕಂಥದ್ದು. ಅದೆಲ್ಲದಕ್ಕಿಂತ ಜೊತೆಗೆ ಇದೇನು ಹಿಂದೂ ಅಖಿಲ ಭಾರತ ಹಿಂದೂ ಮಹಾಸಭಾ ಏನಿದೆ ಇದರ ಒಂದು ಸಂಘಟನೆ ಹೆಸರನ್ನು ಮತ್ತು ಲೆಟರನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅದರ ಹಿನ್ನೆಲೆಯಲ್ಲಿ ಫೋರ್ಜರಿ, ಆಮೇಲೆ ಚೀಟಿಂಗ್ ಮಾಡಲಿಕ್ಕೋಸ್ಕರ ಫೋರ್ಜರಿ ಮಾಡುವಂಥದ್ದು, ಆಮೇಲೆ ಫೋರ್ಜರಿ ಮಾಡಿಬಿಟ್ಟು ರೆಪ್ಯುಟೇಷನ್ ಹಾಳು ಮಾಡುವಂಥದ್ದು, ಇದೆಲ್ಲದರ ಜೊತೆಗೆ ಇದರಿಂದ ಗಲಭೆ ಉಂಟು ಮಾಡುವಂಥ ಪ್ರಯತ್ನ, ಸಾಧ್ಯತೆ ಇರುವಂಥ ಹೇಳಿಕೆಗಳು, ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡ್ತಾಯಿದ್ವಿ. ಒಟ್ಟು 6 ಜನರ ಮೇಲೆ ಪ್ರಕರಣ ದಾಖಲು ಮಾಡ್ತಿದ್ವಿ. ಈಗ ಸದ್ಯ 3 ಜನರನ್ನು ನಾವು ವಶಕ್ಕೆ ತಗೊಂಡಿದ್ವಿ. ಅದರಲ್ಲಿ ಹೇಳಿಕೆ ಕೊಟ್ಟಂಥ ವ್ಯಕ್ತಿ ಯಾರಿದ್ದಾರೆ ಧರ್ಮೇಂದ್ರ ಅನ್ನೋಂಥದ್ದನ್ನು ವಶಕ್ಕೆ ತಗೊಂಡಿದ್ದೀವಿ, ವಿಚಾರಣೆ ಮಾಡ್ತಾಯಿದ್ದೀವಿ. ಇದೇನು ಅವರು ಇಂಡಿವಿಜುವಲಿ ಹೇಳಿದ್ದ ಅಥವಾ ಪ್ರೆಸ್ ಮೀಟಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲರಿಗೂ ಅದೇ ಅಭಿಪ್ರಾಯ ಆಗಿತ್ತಾ, ಇವರು ಪೂರ್ವಭಾವಿಯಾಗಿ ಏನಾದರೂ ಸಭೆಗಳನ್ನು ಕರೆದು ಈ ಥರ ಹೇಳಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಪ್ರತಿಯೊಂದು ವಿಚಾರವನ್ನು ನಾವು ತನಿಖೆ ಮಾಡ್ತೀವಿ.